ಅಡುಗೆ ಸಿಲಿಂಡರ್ ಸಮಸ್ಯೆಯಿಂದಾಗಿ ಉಡುಪಿಯ ಹೋಟೆಲ್ಗಳು ಸದ್ಯ ಬಂದ್ ಆಗಿಲ್ಲವಾದರೂ ಅಡುಗೆ ಅನಿಲ ಸರಬರಾಜಿನಲ್ಲಿ ಏರುಪೇರು ಉಂಟಾಗಿದೆ. ಹೋಟೆಲ್ಗಳಿಗೆ ಸರಬರಾಜು ಆಗುವ ಅಡುಗೆ ಅನಿಲ ಸಿಲಿಂಡರ್ಗಳಲ್ಲಿ ಕಡಿತ ಮಾಡಲಾಗಿದೆ. ಅತಿ ಹೆಚ್ಚು ಪ್ರವಾಸಿಗರು ಬರುವ ಉಡುಪಿಯಲ್ಲಿ ಹೋಟೆಲ್ ಮುಚ್ಚಿದ್ರೆ ಸಂಕಷ್ಟ ಎದುರಾಗಲಿದೆ. ಕೃಷ್ಣಮಠ ಆಸುಪಾಸಿನಲ್ಲಿ ಹೋಟೆಲ್ಗಳಿಗೆ ಅಡುಗೆ ಅನಿಲ ಸಂಕಷ್ಟ ಎದುರಾಗಿದೆ. ನಿನ್ನೆಯಿಂದ ಅಡುಗೆ ಅನಿಲ ಸರಬರಾಜು ವ್ಯತ್ಯಯ ಉಂಟಾಗಿದೆ. ಸಾಕಷ್ಟು ಸಂಗ್ರಹ ಇರೋದ್ರಿಂದ ಯಾವುದೇ ಅಡ್ಡಿಯಾಗಿಲ್ಲ. ಅರ್ಧಕರ್ಧ ಸಿಲಿಂಡರ್ಗಳು ಬಾಕಿಯಾಗಿದ್ದು ಪರಿಸ್ಥಿತಿ ಬಿಗಡಾಯಿಸುವ ಆತಂಕ ಎದುರಾಗಿದೆ ಅಂತ ಉಡುಪಿಯ ಕೃಷ್ಣಮೂರ್ತಿ ಆಚಾರ್ಯ ಆತಂಕ ವ್ಯಕ್ತಪಡಿಸಿದ್ದಾರೆ. ಹಾಗೆ ಇರಲಿ ಅಲ್ಲ ಇದಲ್ಲಿ ಬೇಕಾದ್ರೆ ಆ ಸೈಡ್ ಅಲ್ಲಿ ಗೋಡೆ ಹತ್ರ ಓಕೆ. ಯುದ್ಧದ ಪರಿಣಾಮದಿಂದ ನಮಗೆ ನೇರವಾಗಿ ಪ್ರವಾಸೋದ್ಯಮಕ್ಕೆ ಹಾಗೂ ಗ್ಯಾಸ್ನ ತೊಂದರೆ ಎಲ್ರಿಗೂ ಉಂಟಾಗಿದೆ. ಪ್ರವಾಸೋದ್ಯಮ ಮಾತ್ರ ಅಲ್ಲ, ಪ್ರವಾಸೋದ್ಯಮಕ್ಕೆ ನೇರ ಹೊಡೆತ ಬಿದ್ದಿದೆ. ಯಾಕಂತ ಹೇಳಿದರೆ ಇವತ್ತಿನ ದಿವಸ ನಮಗೆ ದಿವಸಕ್ಕೆ ಹೆಚ್ಚು ಕಮ್ಮಿ 2 ರಿಂದ 3 ಗ್ಯಾಸ್ ಬೇಕೇ, 3 ಅಂಡೆ ಗ್ಯಾಸ್, ಕಮರ್ಷಿಯಲ್ ಗ್ಯಾಸ್ ಅಂಡೆ ಬೇಕೇ. ನಮಗೆ ನಿನ್ನೆ ದಿವಸ ಗ್ಯಾಸ್ ಹಾಕುವವರು 2 ಅಂಡೆ ಹಾಕಿದ್ದಾರೆ. ಇವತ್ತು ಸಾಯಂಕಾಲ ತನಕ ಬರಬಹುದು, ಇವತ್ತು ಕೊಡ್ತೇವೆ ಹೇಳಿದ್ದಾರೆ. ಬಟ್ ಕೊಟ್ಟರೆ ಆಯಿತು, ಇಲ್ಲದಿದ್ದರೆ ನಾಳೆ ಯೋಚನೆ ನಮಗೆ ಗ್ಯಾಸ್ ಇಲ್ಲದಿದ್ದರೆ ನಾವು ಬಂದ್ ಮಾಡುವ ಪರಿಸ್ಥಿತಿ ಬಂದಿದೆ. ಆ ಮಟ್ಟಕ್ಕೆ ಗ್ಯಾಸ್ನ ತೊಂದರೆ ಆಗ್ತಾ ಉಂಟು. ಇದನ್ನು ಕೂಡಲೇ ಮಾನ್ಯ ಪ್ರಧಾನಮಂತ್ರಿಗಳು ಗ್ಯಾಸ್ ಇಲ್ಲ ಹೇಳಿದರೆ ನಮ್ಮ ಮಿಡ್ಲ್ ಕ್ಲಾಸ್ ಜನಕ್ಕೆ, ಬಡವರಿಗೆ, ಬಡವರ್ಗದವರಿಗೆ, ಕ್ಯಾಂಟೀನ್ ಇಟ್ಟವರಿಗೆ ಎಲ್ರಿಗೂ ತುಂಬ ಹೊಡೆತ ಬೀಳ್ತದೆ. ಅವರ ಹೊಟ್ಟೆಪಾಡಿನ ಜೀವನ ಅನೇಕ ಚಿಕ್ಕ ಕ್ಯಾಂಟೀನ್ಗಳು ಮಾಡ್ತಾ ಇರ್ತಾರೆ, ಅವರಿಗೆ ಕೂಡ ನೇರ ಹೊಡೆತ ಬೀಳ್ತದೆ. ಅದಕ್ಕೋಸ್ಕರ ನಮ್ಮ ಪ್ರಧಾನಮಂತ್ರಿಗಳು ಇದನ್ನು ಪರಿಗಣನೆಗೆ ತಗೊಂಡು ಆ ರಾಷ್ಟ್ರದಲ್ಲಿ ಯುದ್ಧ ಆಗ್ತಿದೆ, ಹೌದು, ನಾವು ನೋಡ್ತಾ ಇದ್ದೇವೆ, ಪ್ರಪಂಚ ನೋಡ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಈ ಹಿಂದೆ 50 ವರ್ಷದಲ್ಲಿ ನಮಗೆ ಇಂಥ ಒಂದು ಗ್ಯಾಸ್ನ ತೊಂದರೆ ಬರಲೇ ಇಲ್ಲ ಅಂತ ನಮಗೂ ಗೊತ್ತಿದೆ, ತಿಳಿದವ್ರು ಹೇಳ್ತಾರೆ. ಆದರೆ ಕೂಡಲೇ, ಯಾಕಂದರೆ ಪ್ರಧಾನಮಂತ್ರಿಗಳು ಇದಕ್ಕೆಲ್ಲ ಕಾರ್ಯರೂಪ ಮಾಡಬೇಕು. ಅದಕ್ಕೋಸ್ಕರ ಅವರು ಮಧ್ಯಪ್ರವೇಶಿಸಿ ಜನರಿಗೆ ತೊಂದರೆ ಆಗದಾಗೆ, ಉಡುಪಿ ಕರ್ನಾಟಕ ಅಥವಾ ಭಾರತ ದೇಶದ ಜನರಿಗೆ ತೊಂದರೆ ಆಗದಾಗೆ, ಗ್ಯಾಸ್ ಇಲ್ಲದಿದ್ದರೆ ಮುಂದಿನ ದಿವಸದಲ್ಲಿ ಮನೆಯ ಗ್ಯಾಸಿಗೂ ತೊಂದರೆ ಆಗ್ಬೋದು, ಆಕ್ಸಿಜನ್ ಗ್ಯಾಸಿಗೂ ತೊಂದರೆ ಆಗ್ಬೋದು. ಇದಕ್ಕೆಲ್ಲ ತೊಂದರೆ ಆದರೆ ಜನರು ಪರದಾಡುವ ಸ್ಥಿತಿ ಬರ್ತದೆ. ಕೂಡಲೇ ಪ್ರಧಾನಮಂತ್ರಿಗಳು ಇದಕ್ಕೆ ನೇರವಾಗಿ ಸ್ಪಂದಿಸಬೇಕು ಅಂತ ನಮ್ಮ ಮನವಿ. ಈಗಾಗಲೇ ಹಲವಾರು ಹೋಟೆಲ್ಗಳು ಮುಚ್ಚಿದೆ ಅಂತೇಳಿ ಕೇಳಿ ತಿಳ್ಕೊಂಡೆ. ಬೆಂಗಳೂರಿನಂಥ ಸಿಟಿಗಳಲ್ಲೆಲ್ಲ ಹೋಟೆಲಿಗೆ ಗ್ಯಾಸನ್ನೇ ಅವಲಂಬಿಸಿರ್ತಾರೆ. ಈ ನಿಟ್ಟಿನಲ್ಲಿ ಹೋಟೆಲ್ ಉದ್ಯಮ ಅಂತ ಹೇಳೋದು ಸಾವಿರಾರು ಕಾರ್ಮಿಕರನ್ನು ಹೊಂದಿರ್ತದೆ. ಈಗ ನಮ್ಮಲ್ಲೇ ತೆಗೆದುಕೊಳ್ಳೋದಾದರೆ ಒಂದು 40 ರಿಂದ 50 ಜನ ಕೆಲಸದಲ್ಲಿದ್ದಾರೆ. ಅವರೆಲ್ಲ ಮಧ್ಯಮ ವರ್ಗದವರು ಹಾಗೂ ಬಡ ಕುಟುಂಬದವರಾಗಿರ್ತಾರೆ. ಈ ನಿಟ್ಟಿನಲ್ಲಿ ಅವರು ಬೀದಿಗೆ ಬರುವ ಪ್ರಸಂಗ ಆಗ್ತದೆ. ಖಾಲಿ ಹೋಟೆಲ್ ನಡೆಸುವವರು ಮಾತ್ರ ಅಲ್ಲ, ಅದರಲ್ಲಿ ಇರುವ ಕಾರ್ಮಿಕರು ಸಹಿತ ಸಂಕಷ್ಟಕ್ಕೆ ಒಳಗಾಗ್ತಾರೆ. ಇದರಿಂದ ನಿರುದ್ಯೋಗದ ಸಮಸ್ಯೆಯು ಅತಿ ಹೆಚ್ಚಿಗೆ ಆಗ್ತದೆ ಅಂತೇಳಿ ನನ್ನ ಅನಿಸಿಕೆ. ಹಾಗೆ ಇದೊಂದು ಉಡುಪಿ ಅಂತ ಹೇಳೋದೊಂದು ಟೂರಿಸ್ಟ್ ಪ್ಲೇಸು. ಈ ನಿಟ್ಟಿನಲ್ಲಿ ನಮ್ಮಲ್ಲಿ ಟೂರಿಸ್ಟ್ಗಳು ಬೇರೆ ಕಡೆಯಿಂದ ಬರ್ತಾರೆ. ಅವರಿಗೆ ಹೋಟೆಲನ್ನೇ ಅವಲಂಬಿಸಿರ್ತಾರೆ. ಅವರೇನು ಅಡುಗೆ ತಗೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಅವರು ಹೋಟೆಲ್ ಅವಲಂಬಿಸಿರುವಾಗ ಅವರಿಗೆ ಇದೊಂದು ಹೋಟೆಲ್ ಅಂತ ಹೇಳೋದೊಂದು ನಮ್ಮ ಒಂದು ರುಟೀನಲ್ಲಿ ಅವರಿಗೆ ಊಟ ತಿಂಡಿ ಸೌಲಭ್ಯ ಸಿಗ್ತದೆ ಅಂತ ಕಾರಣದಲ್ಲಿ ಅವರು ಬೇರೆ ಊರಿಂದ ಟ್ರಾವೆಲ್ ಮಾಡ್ಕೊಂಡು ಬರ್ತಾರೆ. ಈ ಒಂದು ಹೋಟೆಲಲ್ಲಿ ಈ ರೀತಿ ಗ್ಯಾಸ್ನ ಅಭಾವ ಇದೆ, ಹೋಟೆಲ್ಗಳು ನಡೆಸ್ತಾ ಇಲ್ಲ ಅಂತ ಹೇಳುವಾಗ ಟೂರಿಸ್ಟುಗಳು ಬರುವ ಸಂಖ್ಯೆಯೂ ಕಮ್ಮಿ ಆಗ್ತದೆ. ಹಾಗೆಯೇ ಈಗೊಂದು ಯಾತ್ರಾ ಸ್ಥಳ ಹೇಳುವಾಗ ಉಡುಪಿ ಕೃಷ್ಣಮಠ ಅಂತ ಪರಿಸರಕ್ಕೂ ಬರುವ ಜನರು ಕಮ್ಮಿ ಆಗ್ತಾರೆ. ಪ್ರವಾಸೋದ್ಯಮವೂ ಕುಂಠಿತವಾಗ್ತದೆ ಅಂತೇಳಿ ನನ್ನ ಅನಿಸಿಕೆ.